ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಕುಕಿಂಗ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಅದರ ಜೊತೆಗೆ ಮಸಾಲೆಗಳಲ್ಲಿ ದಿ ಬೆಸ್ಟ್ ಆ್ಯಂಡ್ ಲೇಟೆಸ್ಟ್ ಆಗಿ ಎಷ್ಟೋ ವರ್ಷಗಳಿಂದ ಇತಿಹಾಸ ಇರುವಂತಹ ಮಸಾಲೆ ದಟ್ ಈಸ್ ಅರುಣಾ ಮಸಾಲೆ, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಸಿನ್ಸ್ 1980. ಹಾಗೆಯೇ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ವೀಕ್ಷಕರೇ, ಅಡುಗೆಯಲ್ಲಿ ನಿಮ್ಗೆ ಗೊತ್ತಿದೆ, ಸೊ ತಾಯಿಯ ಕೈ ರುಚಿ ಒಂದು ಬೇರೆ ಇರುತ್ತೆ. ಸೊ ನಮ್ಮಂತಹ ಬ್ಯಾಚುಲರ್ಸ್ಗಳು ಮಾಡಿದಾಗ ಅಡುಗೆ ಮಾಡುವ ರೀತಿ ಮತ್ತು ರುಚಿನೂ ಬೇರೆ ಇರುತ್ತೆ. ಆ್ಯಂಡ್ ಎಕ್ಸ್ಪರ್ಟ್ಗಳಾಗಿ ಮಾಡುವಂತಹ ಅಡುಗೆಯಲ್ಲೂ ಬೇರೆ ಬೇರೆನೇ ಇರುತ್ತೆ. ಬಟ್ ಏನೂ ಆಗಿದ್ರೂ ಕೂಡ ನಾಲಿಗೆಗೆ ಹಿಡಿಸ್ಬೇಕಾದ್ರೆ ಆ ಅಡುಗೆಯಲ್ಲಿ ಏನಾದರೂ ಸ್ವಲ್ಪ ಸ್ಪೆಷಲ್ ಇರಬೇಕು, ಸ್ಪೆಷಾಲಿಟಿ ಬರಬೇಕು. ಆಗ ಮಾತ್ರ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಖುಷಿಯಾಗುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಆದಂತಹ ಎಲ್ಲ ರೆಸಿಪಿಗಳನ್ನು ನಮ್ಮೆಷ್ಟೋ ವೀಕ್ಷಕರು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿದ್ದಾರೆ, ಖುಷಿ ಕೂಡ ಆಗಿದ್ದಾರೆ. ಸೊ ದಟ್ಸ್ ವಾಟ್ ವಿ ಥ್ಯಾಂಕ್ ಫಾರ್ ಆಲ್ ದ ವ್ಯೂವರ್ಸ್. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಅಡುಗೆ ಹೇಳ್ಕೊಡ್ಲಿಕ್ಕೆ ಗ್ಲೆನ್ ಡಿಸಿಲ್ವಾ ಅವರು ಅತಿಥಿಯಾಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ ಗ್ಲೆನ್, ಹಾಯ್. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಅಲ್ವಾ? ಸೊ ಲಾಸ್ಟ್ ಟೈಮ್ ನಾವು ಸಿಕ್ಕಿದ್ವಿ ಸೇಮ್ ಅಡುಗೆ ಮನೆಯಲ್ಲಿ, ಒನ್ಸ್ ಅಗೇನ್ ನಮ್ಮ ಜೊತೆಗೆ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಇವತ್ತು ಒನ್ಸ್ ಅಗೇನ್ ಇನ್ ಕಿಚನ್? ಪುನಃ ತುಂಬಾ ಸಂತೋಷ ಅಂತಿದೆ. ನಮ್ಮ ಪುನಃ ಮರು ಭೇಟಿ ಆಗ್ತಿರುವಾಗ ಅಲ್ವಾ, ತುಂಬಾ ಸಂತೋಷ. ಸೊ ನಿಮ್ ಮುಖದಲ್ಲೇ ಗೊತ್ತಾಗುತ್ತೆ ಸಂತೋಷ ಎಷ್ಟಿದೆ ಅಂತ ಹೇಳಿ. ಸೊ ಮೊನ್ನೆ ಅಂತೂ ಬಾರಿ ಖುಷಿ ಆಯ್ತು. ನೀವು ಆ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಕೂಡ ಟ್ರೈ ಮಾಡಿದೆ ಕೋಲ್ಡ್ ಕಾಫಿ, ಇಟ್ಸ್ ಅ ವೆರಿ ಈಸಿಯೆಸ್ಟ್ ವೇ ಅಲ್ವಾ? ಸೊ ಇವತ್ತು ಏನು ಈಸಿ ಆಗಿ ನಮ್ಗೆ? ಇವತ್ತು ಈಸಿಯಾಗಿ ಅಂದ್ರೆ ಈಸಿಯಾಗಿರೋದು ಸೆಕೆಂಡ್ ರೆಸಿಪಿ. ಫಸ್ಟ್ ರೆಸಿಪಿ ಅಂದ್ರೆ ಯೂಶುವಲಿ ನಾವು ಎಲ್ಲಾದ್ರೂ ಈ ಸ್ಟ್ರೀಟ್ ಸೈಡ್ ಅಲ್ಲಿ ಈ ಕಟಿಂಗ್ ಟೀ ಮತ್ತೆ ಕಾಫಿ ವೆಂಡರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಯೂಶುವಲಿ ಸಿಗುವಂತ ಡಿಶ್ ಇದು ಯೂಶುವಲಿ ಬ್ರೆಡ್ ಬೋಂಡ ಅಂತ ಹೇಳ್ತೀವಿ ನಾವು. ಮ್ಯಾಂಗ್ಳೂರ್ ಭಾಷೆಯಲ್ಲಿ ಬ್ರೆಡ್ ಬೋಂಡ ಅಂತ ಹೇಳ್ತೀವಿ. ಇದು ಯೂಶುವಲಿ ಎಲ್ಲಾ ಕಡೆ ಮಾಡ್ತಾರೆ, ಆದ್ರೆ ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಸ್ವಲ್ಪ ಬೇರೆನೇ ರೀತಿಯಲ್ಲಿ ನಾವು ಮಾಡುವಂಥದ್ದು. ಹೌದು. ಸೊ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ನಮ್ಮ ಮುಂದೆ ಇದೆ. ಫಸ್ಟಿಗೆ ಬೌಲ್ ತಗೊಂಡು ನಾವು ಪೊಟ್ಯಾಟೊ ಅನ್ನು ಮ್ಯಾಶ್ ಮಾಡುವಂಥದ್ದು. ಸೊ ನಾನಿಲ್ಲಿ ಪೊಟ್ಯಾಟೊ ಕುಕ್ಕರ್ ಅಲ್ಲಿ ಹಾಕಿ 2 ವಿಸಿಲ್ ಆಗುವ ತನಕ ಬಾಯ್ಲ್ ಮಾಡಿದ್ವಿ. ಹೌದು. ಸೊ ಇದನ್ನು ನಾವು ಮ್ಯಾಶ್ ಮಾಡುವ. ಕರೆಕ್ಟ್. ಸೊ ಬೇಯಿಸಬೇಕು ಪೊಟ್ಯಾಟೊ ಅಲ್ವಾ? ಬೋಂಡ ಅಂತ ಹೇಳಿದಾಗ ಜಾಸ್ತಿಯಾಗಿ ಈ ಸ್ಟ್ರೀಟ್ ಫುಡ್ ಗಳಲ್ಲಿ ಪೊಟ್ಯಾಟೊ ಇಟ್ಸ್ ಅ ಮೇಜರ್ ರೋಲ್. ಹೌದು. ನಾವು ಪಾನಿಪುರಿ ಅಥವಾ ಬೇರೆ ಯಾವುದೇ ರೀತಿಯ ಸ್ಟ್ರೀಟ್ ಫುಡ್ ಗಳಿಗೆ ಹೋದಾಗ ಈ ಪಾವ್ ಬಜಿ ಆ ತರದೆಲ್ಲ ಮಾಡುವಾಗ ಜಾಸ್ತಿಯಾಗಿ ಕೆಲವೊಮ್ಮೆ ಈ ಪೊಟ್ಯಾಟೊ ಒಂದು ಇದ್ದೇ ಇರುತ್ತೆ. ಎವ್ರಿವೇರ್ ಪೊಟ್ಯಾಟೊ ಇದ್ದೇ ಇರುತ್ತೆ. ಮತ್ತೆ ಸ್ಟ್ರೀಟ್ ಫುಡ್ ಎಷ್ಟಾದ್ರೂ ಅದು ಹೆಲ್ತ್ಗೆ ಅಷ್ಟು ನಾವು ಮನೆಯಲ್ಲಿ ಮಾಡಿದಾಗೆ ಓಕೆ ಹೆಲ್ತ್ಗೆ ಒಳ್ಳೇದಲ್ಲ ಹೇಳ್ತಾರೆ, ಬಟ್ ಇಟ್ ವಿಲ್ ಬಿ ಆಲ್ವೇಸ್ ಅಟ್ರಾಕ್ಟಿವ್. ಹೌದು, ಅದು ಅವರು ಮಾಡುವ ರೀತಿ ಅದು ನೋಡುವಾಗ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಯೂಶುವಲಿ ಪಾನಿಪುರಿ ಅಲ್ವಾ ಎಲ್ಲಾ ಕಡೆ. ನಿಮ್ಗೆ ಪಾನಿಪುರಿ ಅಂದ್ರೆ ಇಷ್ಟನಾ? ನಾನು ಮನೇಲಿ ನಾನು ಅಷ್ಟು ತಿನ್ನೋದಿಲ್ಲ. ಹೊರಗಡೆ ಫುಡ್ ನನಗೆ ಅಂದ್ರೆ ಹೊರಗಡೆ ತಿಂತೀನಿ, ಆದ್ರೆ ಹೊರಗಡೆ ತಿನ್ನುವಾಗ ಕಾಣ್ತೇನಾ? ಇಲ್ಲ, ನೋಡುವಾಗ ಕಾಣೋದಿಲ್ಲ, ಆದ್ರೆ ತಿಂತೀರ ಅಂತ ಎನಿಸ್ತೀನಿ ನಾನು. ಹೌದು. ಸೊ ಪೊಟ್ಯಾಟೊ ಮ್ಯಾಶ್ ಆಗಿದೆ. ವಿಲ್ ಜಸ್ಟ್ ಕೊಡಿ. ಸೊ ನೆಕ್ಸ್ಟ್ ಈರುಳ್ಳಿ ಹಾಕುವ. ಓಕೆ. ಸೊ ಈರುಳ್ಳಿ ಹಾಕುವ. ಖಾರಕ್ಕೆ ಗ್ರೀನ್ ಚಿಲ್ಲೀಸ್. ನಾನು 1 ಗ್ರೀನ್ ಚಿಲ್ಲಿಯನ್ನು ಇಷ್ಟು ಸಪೂರವಾಗಿ ಸಣ್ಣದಾಗಿ ನಾನು ಕಟ್ ಮಾಡಿದ್ದೀನಿ, ಚಾಪ್ ಮಾಡಿದ್ದೀನಿ. ಹೌದು, ಯಾಕಂದ್ರೆ ಇದು ಬಾಯಲ್ಲಿ ಸಿಕ್ಕಿದ್ರು ಇಟ್ ಶುಡ್ ನಾಟ್ ಎಫೆಕ್ಟ್ ಫಾರ್ ದ ಟೇಸ್ಟ್ ಆ ತರ. ಹೌದು. ಓಕೆ. ಮತ್ತೆ
ಸಾಲ್ಟ್ ಒಂದು 1/2 ಟೀ ಸ್ಪೂನ್, ಮತ್ತು ಹೀಂಗ್ ಸ್ವಲ್ಪ, ಅದು ಡೈಜೆಸ್ಟಿವ್ ಸ್ವಲ್ಪ ಈಸಿಯಾಗಿ ಆಗಲಿಕ್ಕೆ, ಮತ್ತು ಚಾಟ್ ಮಸಾಲ, ಮತ್ತು ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಬೇಕಾಗುತ್ತೆ. ಓಕೆ, ಯಾ ಚಿಲ್ಲಿ ಪೌಡ್ರ್ ಬೇಕು. ಹೌದು. ಸೊ ಇದು ಅರುಣಾದವರ ಚಿಲ್ಲಿ ಪೌಡರ್. ಯಾ ಇದರಲ್ಲಿ ಕಲರ್ ಅಥವಾ ಯಾವುದೇ ಪ್ರಿಸರ್ವೇಟಿವ್ ಆ ಥರ ಎಲ್ಲ ಏನಿಲ್ಲ, ಇದು ಕುಟ್ಟಿ ಹುಡಿ ಮಾಡಿದಂಥದ್ದು 1980 ಇಂದ. ಅದು ಕೂಡ ಅಲ್ಲಿಂದ ಇರುವಂತಹ ಒಂದು ಹಿಸ್ಟ್ರಿ, ಇಟ್ ಇಸ್ ಟ್ರೈಡ್, ಟೇಸ್ಟೆಡ್, ಟ್ರಸ್ಟೆಡ್ ಎಲ್ಲವೂ ಬರೆದಿದೆ ಇದರಲ್ಲಿ. ಹೌದು. ಮತ್ತೆ ಟರ್ಮರಿಕ್ ಪೌಡರ್. ಓಕೆ, ಯಾ ಈ ಟರ್ಮರಿಕ್ ಪೌಡರ್ ಅಂದ್ರೆ 2 in 1 ಕೆಲಸ ಮಾಡುತ್ತೆ. ಓಕೆ, ಒಂದು ಇಮ್ಯುನಿಟಿಗೂ ಒಳ್ಳೇದು, ಇವನ್ ಮತ್ತೆ ಆಂಟಿಸೆಪ್ಟಿಕ್ ಆಗಿ ಇದು ವರ್ಕ್ ಮಾಡ್ತದೆ. ಯಾ ಇದು ಕಲರ್ ಕೊಡುತ್ತೆ, ಒಳ್ಳೆ ಕಲರ್ ಕೊಡುತ್ತೆ. ಇದು ಅದರ ಒಂದು ಫಿಲ್ಲಿಂಗ್ ತರ. ಇದು ಫಿಲ್ಲಿಂಗ್. ಓಕೆ, ಹೌದು. ಸೊ ಈ ಸತಿ ನಮಗೆ ಎಣ್ಣೆ ಬೇಕಾಗುತ್ತೆ ಡೀಪ್ ಫ್ರೈ ಮಾಡೋಕ್ಕೆ. ಹೌದು, ಎಣ್ಣೆ ಇಟ್ಕೊಳ್ಳಿ. ಇವಾಗಲೇ ಎಣ್ಣೆಯನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ. ಸರಿ, ಹೌದು. ಸೊ ಲಾಸ್ಟ್ ಟೈಮ್ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೊಟ್ಟಿದ್ದು. ಹೌದು. ಸೊ ಏನಾದರೂ ಟ್ರೈ ಮಾಡಿದ್ರೆ? ಹೌದು, ಟ್ರೈ ಮಾಡಿದ್ದೀನಿ. ಅದರಲ್ಲಿ ಬರುವಂತ ಆ ರುಚಿ ಸೊ ನಾನು ಹೇಳಿದಂತೂ ಸುಳ್ಳಾಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ ಭರಿತವಾದಂತಹ ಒನ್ ಆಫ್ ದ ಬೆಸ್ಟ್ ಆಯಿಲ್ ಇದು. ಯಾಕಂದ್ರೆ ಯೂಶುವಲಿ ನಾವು ಮನೆಯಲ್ಲಿ ಯೂಸ್ ಮಾಡೋದು ಈ ಟೈಪ್ ಇದೆ ಆಯಿಲ್. ಹೌದು, ಈ ಟೈಪ್ ಇದೆ ಆಯಿಲ್ ಯೂಸ್ ಮಾಡೋದು. ಓಕೆ, ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀವಿ. ಸೊ ಈಗ ನಾವು ಫಿಲ್ಲಿಂಗ್ ರೆಡಿ ಇದೆ. ಓಕೆ, ಫಿಲ್ಲಿಂಗ್ ರೆಡಿ ಇದೆ. ಲೆಟ್ಸ್ ಪ್ರಿಪೇರ್ ದ ಡಿಶ್. ಸೊ ಮೊದಲೇದಾಗಿ ನಾನು ಬ್ರೆಡ್ ತಗೊಂಡಿದ್ದೀನಿ. ಇದು ಈಸಿಲಿ ಅವೈಲೇಬಲ್ ಎಲ್ಲ ಕಡೆ. ಸೊ ಇದರ 4 ಕೋಣೆಯನ್ನು ನಾನು ಕಟ್ ಮಾಡಿದ್ದೀನಿ. ಸೊ ಅದರ ರೀಸನ್ ಏನಂದ್ರೆ ಅದು ಬೇಗ ಫ್ರೈ ಆಗೋದಿಲ್ಲ. ಅದರ ಸೈಡ್. ಹೌದು, ಕೆಲವು ಸ್ಟ್ರೀಟ್ ಶಾಪರ್ಸ್ ಅದು ಇಡ್ತಾರೆ. ಅದರ ಟೇಸ್ಟ್ ಅಂದ್ರೆ ಅದರಲ್ಲಿ ತುಂಬಾ ಎಣ್ಣೆ ಇರ್ತದೆ, ಅದು ಬಾಯಿಗೆ ಹೊಡ್ಕೊಳ್ತದೆ ಎಣ್ಣೆ. ಸೊ ನಮಗೆ ಒಂದು ಸ್ಪೂನ್ ಬೇಕು. ಸ್ಪೂನಾ? ಹೌದು. ಓಕೆ. ಸೊ ಯೂಶುವಲಿ ನಾನೀಗ ಇದ್ರ ಮೇಲೆ ಫಸ್ಟ್ಗೆ ಕೆಚಪ್ ಹಾಕ್ತಿದ್ದೀನಿ. ಓಕೆ, ಯಾವಾಗಲೂ ಕೆಚಪ್ ಅಲ್ಲಿ ಡಿಪ್ ಮಾಡಿ ತಿನ್ನುವಂಥದ್ದು. ಇದು ಮೊದಲೇ ಹಾಕುವಂಥದ್ದು. ಹೌದು. ಓಕೆ, ಹಾಕಿದ ನಂತರ ಸ್ಪ್ರೆಡ್ ಮಾಡಬೇಕು. ಸೊ ಇದು ಕೆಚಪ್ ಸ್ಪ್ರೆಡ್ ಆಯಿತು. ಎಣ್ಣೆ ಬಿಸಿ ಆಯ್ತು ಅನ್ಬೇಕು. ಪ್ಲೀಸ್ ಫ್ಲೇಮ್ ಅನ್ನು ಸ್ವಲ್ಪ ಸ್ಲೋ ಮಾಡಿ. ಹೌದು, ಯಾಕಂದ್ರೆ ಆ ಎಣ್ಣೆಯ ಪರಿಮಳ ಬರುತ್ತೆ ಬಿಸಿ ಆದಾಗ. ಸೊ ಇದು ಫಿಲ್ಲಿಂಗ್ ರೆಡಿ ಆಗಿದೆ. ಆವಾಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇದರ ಮೇಲೆ ಹಾಕುವಂಥದ್ದು. ಫುಲ್ ಆಗಬೇಕಾ? ಹೌದು, ಅದು ಫುಲ್ ಆದ ನಂತರ ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ ಹಾಗೆ ಕೆಚಪ್ ಅನ್ನು ಸ್ಪ್ರೆಡ್ ಮಾಡಿ. ಈ ಕೆಚಪ್ ಯಾಕಂದ್ರೆ ನಾವು ಈ ಬಾಜಿಯನ್ನು ಫ್ರೈ ಮಾಡಿ ರೆಡಿ ಮಾಡಿಲ್ಲ. ಅದು ನಾವು ಡೀಪ್ ಫ್ರೈ ಮಾಡುವಾಗನೇ ಅದು ಏನು ಹೇಳ್ತಾರೆ, ಅದು ಕುಕ್ ಆಗಬೇಕು. ಹಾಗಾಗಿ ಈ ಕೆಚಪ್ ಮತ್ತೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯೂಶುವಲಿ ಸ್ವಲ್ಪ ಪ್ರೆಸ್ ಮಾಡುವ. ಸೊ ಇದು ಹೀಗೆ ಸಂಜೆ ಹೊತ್ತು ಸ್ನ್ಯಾಕ್ಗೆಲ್ಲ ರೆಡಿ ಮಾಡಬಹುದು. ಹೌದು. ಈ ಬ್ರೆಡ್ ಅನ್ನು ಪ್ರೆಸ್ ಮಾಡಿದ ನಂತರ ಚಾಪಿಂಗ್ ಬೋರ್ಡ್ ಇದೆ, ನೈಫ್. ಹೌದು. ಸೊ ಈ ಬ್ರೆಡ್ ಅನ್ನು ನಾವು ಡಯಾಗ್ನಲಿ ಒಂದು ಟ್ರಯಾಂಗಲ್ ತರ ಕಟ್ ಮಾಡುವಂಥದ್ದು. ಹೌದು, ನೋಡಿ ಈ ರೀತಿಯಲ್ಲಿ. ಸೊ ಆ ಥರ ಕಟ್ ಮಾಡಿ ತೆಗೆದ್ರೆ ಆಯ್ತು. ಹೌದು. ಈಗ ಇಟ್ಸ್ ಫಾರ್ ದ ಬೆಸ್ಟ್ ಶೇಪ್. ಹೌದು. ಓಕೆ, ನೋಡಿ. ಸೊ ಅದೇ ಸೇಮ್ ವಿಧವನ್ನು ನಾವು ಈ ಉಳಿದ ಬ್ರೆಡ್ ಪೀಸ್ ಮೇಲೆ ಮಾಡುವಂಥದ್ದು. ಓಕೆ, ಓಕೆ. ಇದು ಯೂಶುವಲಿ ಕೆಚಪ್ ಹಾಕಿದ್ದು ನೋಡಿದಾಗ ಈ ಚಿಕ್ಕ ಮಕ್ಕಳಿಗೆಲ್ಲ ಯೂಶುವಲಿ ತುಂಬಾ ಲೈಕ್ ಆಗುತ್ತೆ. ಹೌದು. ಸೊ ಯಾರೆಲ್ಲ ಈ ಪೊಟ್ಯಾಟೋಗಳಿಂದೆಲ್ಲ ದೂರ ಇರ್ತಾರೆ ಅವರಿಗೆ ಈ ಟೈಪ್ ಮಾಡಿ ಮಾಡಿ ಕೊಡಬಹುದು. ಹೌದು. ಅದಲ್ಲದೆ ಈಗ ಜಾಸ್ತಿಯಾಗಿ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಏನಾದ್ರೂ ತಿನ್ನುವಂತ ಮನಸ್ಸು ಬರುತ್ತೆ. ಮನೇಲಿ ಇದ್ದಾರೆ ಬಟ್ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಹೊರಗಡೆ ಕರ್ಕೊಂಡು ಹೋಗಲ್ಲ. ಸೊ ಹಾಗಿರುವಾಗ ಇದೆಲ್ಲ ಮನೆಯಲ್ಲೇ ಮಾಡ್ಕೊಳ್ಬಹುದು. ಇದೆಲ್ಲ ರೆಸಿಪೀಸ್ ಗೊತ್ತಿದ್ರೆ ತುಂಬಾ ಈಸಿ ಅಂಡ್ ಸಿಂಪಲ್ ಅಲ್ವಾ? ಹೌದು. ಕೆಚಪ್ ಸಹ ಮನೆಯಲ್ಲೇ ಮಾಡ್ಲಿಕ್ಕಾಗುತ್ತೆ, ಸಿಂಪಲ್. ನಮ್ಮ ಟೊಮ್ಯಾಟೊ ಪ್ಯೂರಿಯನ್ನು ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸಾಲ್ಟ್, ಶುಗರ್ ಹಾಕಿದ ನಂತರ ಬಾಯ್ಲ್ ಬಂದ ನಂತರ ನಾವು ಈ ಟೊಮ್ಯಾಟೊ ಕೆಚಪ್ ರೆಡಿ ಆಗುತ್ತೆ, ಮನೆಯಲ್ಲೇ ಮಾಡಿದ ಟೊಮ್ಯಾಟೊ ಕೆಚಪ್. ಯಾ. ಸೊ ನಮ್ಮ 6 ಬ್ರೆಡ್ ಶೇಪ್ ರೆಡಿ ಆಗಿದೆ. ಈಗ ನಾವು ಇದನ್ನು ಡೀಪ್ ಫ್ರೈ ಮಾಡುವಂಥದ್ದು. ಇದಕ್ಕೆ ಕೋಟಿಂಗ್ ಆಗಿ ನಾವು ಕೋಟಿಂಗ್ ಮಾಡುವ. ಈಗ ಈ
ಗ್ರಾಮ್ ಫ್ಲಾರ್ ಅಂದರೆ ಬೇಸನ್ ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟು. ಮೊದಲಿಗೆ ಹಾಕುವ. ಸೊ ಇದು ಹೊರಗಡೆದು ಬೈಂಡಿಂಗಿಗೆ. ಹೌದು Okay. ಹೌದು, ಒಂದು ಸ್ಪೂನ್ ಸಿಗ್ಬೋದು. Okay. ಯಾ. ಸೊ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಅರುಣರವರ ಚಿಲ್ಲಿ ಪೌಡರ್. ಹೌದು. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಸೊ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬಹುದು ಅಲ್ಲ? ಹೌದು. ಈಗ ನಾನು ಇದು ಯೂಸ್ ಮಾಡೋದು ಕಲ್ಲರಿಗೋಸ್ಕರ. ಕಲರಿಗೋಸ್ಕರ. ಹೌದು, ಇನ್ನೊಂಚೂರು. Okay. ಯಾ. ಸೊ ಇದರಲ್ಲಿ ಯಾವ್ದು ಆಡ್ ಆನ್ ಕಲರ್ ಇಲ್ಲ, ಇಟ್ಸ್ ಅ ನ್ಯಾಚುರಲ್ ಕಲರ್. ಹೌದು, ಸಾಕು. ಸಾಕಲ್ಲ? ಅದೇ ಈ ಕಲರ್ ಮತ್ತೆ ನಮ್ಮ ಗ್ರಾಮ್ ಫ್ಲಾರ್ ಕಲರ್ ಮಿಕ್ಸ್ ಆಗೋದಂದ್ರೆ ಬೇರೆನೇ ಕಲರ್ ಬೇರೆ ಕಲರ್ ಬರುತ್ತೆ. ನೀರು, ವಾಟರ್. ನೀರು ಬೇಕಾ? ಓಕೆ, ಹಾಕಿ. ಹಾಕುದಾ? ಹೌದು. ಸೊ ಎಷ್ಟು ಹಾಕ್ಲಿ ಇದಕ್ಕೆ? ಯಾ, ನಿಲ್ಲಿ ಹೇಳ್ತೀನಿ. ಅಂದರೆ ನಾವು ಸ್ವಲ್ಪ ಸ್ವಲ್ಪ ಇದು ಮಿಕ್ಸ್ ಮಾಡುವ ಹಾಗೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಯಾಕಂದರೆ ಪುನಃ ಗಂಟು ಬೀಳಬಾರ್ದಲ್ಲ ಇದು. ಹೌದು. ಸೊ ಈಗ ಎಲ್ಲ ಕ್ಲಾಸಸ್ಗಳೆಲ್ಲ ಯಾವ ತರ ನಡೀತಾ ಇದೆ ಅಂದ್ರೆ ಆನ್ಲೈನಲ್ಲಿ ಎಲ್ಲ? ಆನ್ಲೈನಲ್ಲಿ ನಡೀತಾ ಇದೆ. ಸೊ ಯಾವುದು ಈಸಿ ಅಂತ ಅನಿಸುತ್ತೆ, ಆಫ್ಲೈನ್ ಆನ್ಲೈನ್? ಆಕ್ಚುಲಿ ಎಕ್ಸಾಮ್ ಟೈಮಲ್ಲೆಲ್ಲ ಯಾವುದು ಓಕೆ ಅಂತ ಅನಿಸುತ್ತೆ? ಯೂಶಲಿ ನಾನು ಆಫ್ಲೈನ್ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನಾವು ಆಫ್ಲೈನ್ ಅಂದ್ರೆ ಆ ಕಾಲೇಜಿಗೆ ಹೋಗಿ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಮಾತಾಡಿ, ಒಂದು ವಾತಾವರಣನೇ ಬೇರೆ ಇರುತ್ತೆ ಅಲ್ವಾ? ಹೌದು, ಟೀಚರ್ಸ್ ಜೊತೆ ಎಲ್ಲ ಮಾತಾಡುವಾಗ ಅವ್ರು ಹೇಳಿದ್ದು ನಮಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಯಾಕಂದ್ರೆ ಆನ್ಲೈನ್ ಆದ್ರೆ ನೆಟ್ವರ್ಕ್ ಕನೆಕ್ಟಿವಿಟಿ, ನೆಟ್ವರ್ಕ್ ಇಶ್ಯೂಸ್ ಹಾಗೆ ಆದ ಕಾರಣ ಅಂದ್ರೆ ಕೆಲವರಿಗೆ ಅದು ಅರ್ಥನೂ ಆಗಲ್ಲ. ಹೌದು, ಮತ್ತೆ ಕೆಲವು ಸತಿ ಮಿಡ್ಲ್ ಅಲ್ಲಿ ಕಾಲ್ಸ್ ಬರ್ತದೆ. ನೋಡಿ, ಚಿಲ್ಲಿ ಪೌಡರ್ ಹಾಕೋದ್ರಿಂದ ನಮ್ಗೆ ಆ ರೆಡ್ಡಿಶ್ ಕಲರ್ ಸ್ಪಾಟ್ಸ್ ಕಾಣ್ತಿದೆಯಲ್ಲ. ಹೌದು ಹೌದು ಹೌದು. ಸೊ ಡಿಪ್ ಮಾಡುವಂತ ಬ್ಯಾಟರ್ ರೆಡಿ ಇದೆ, ಬ್ರೆಡ್ ರೆಡಿ ಇದೆ, ಎಣ್ಣೆನೂ ರೆಡಿ ಇದೆ. ನೀವು ರೆಡಿ ಇದ್ದೀರಾ? ನಾನು ರೆಡಿ ಇದ್ದೇನೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೇನೆ ಯಾವ ತರ ಫೈನಲಿ ಬರುತ್ತೆ ಅಂತ ಹೇಳಿ. ಸೊ ಇದನ್ನು ಡಿಪ್ ಮಾಡುವ. ಈ ಡಿಪ್ ಮಾಡುವಂಥದ್ದು ಎಲ್ಲಕ್ಕಿಂತ ರಿಸ್ಕಿಯರ್ ಕೆಲಸ. ನೋಡಿ, ಬ್ರೇಕ್ ಆಗುತ್ತೆ, ಕೆಲವು ಸತಿ ಸೈಡ್ ಬಿಡುತ್ತೆ, ಬ್ರೆಡ್ ತುಂಬಾನೇ ಸಾಫ್ಟ್ ಇರುತ್ತೆ. ಸೊ ರೆಡಿ ಇದೆ, ರೆಡಿ ಟು ಗೋ. ಓಕೆ. ಯಾ. ಸೊ ಫ್ಲೇಮ್ ಇಷ್ಟೇ ಇರಲಿ? ಹೌದು, ಒನ್ ಟೈಮಲ್ಲಿ ಒಂದೇ ಫ್ರೈ ಮಾಡುವಂಥದ್ದು. ಓಕೆ ಓಕೆ. ಯಾಕೆ ಒಂದು ಎರಡು ಬಿಡಬಾರ್ದಾ? ಇಲ್ಲ, ಅದು ಫ್ರೈ ನಮಗೆ ಗೊತ್ತಾಗೋದಿಲ್ಲ, ಒಂದು ಫ್ರೈ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಸೈಡ್ ಇದು ಎಣ್ಣೆ ಅದರ ಮೇಲೆ ಹಾಕ್ತಾ ಇರಬೇಕು. ಈ ಥರನಾ? ಹೌದು ಹೌದು. ನೋಡಿ, ಯಾವಾಗ ಅದು ಫ್ರೈ ಆಗ್ತಿದೆ, ಒಮ್ಮೆ ಅದು ಫ್ರೈ ಆದ ನಂತರ ಮತ್ತೆ ಅದರದ್ದು ಗ್ರಿಪ್ ಅದು ನಿಲ್ಲುತ್ತೆ, ಇಲ್ಲಾಂದ್ರೆ ಎಲ್ಲ ಹೊರಗಡೆ ಬಂದ್ರೆ ನಮಗೆ ತುಂಬಾ ಉಪದ್ರವ ಆಗುತ್ತೆ ಅದು. ಕರೆಕ್ಟ್. ಹೌದು. ನೀವು ಟರ್ನ್ ಮಾಡ್ತಾನೆ ಇರಬೇಕು. ಅದು ನೋಡಿ, ಒಂದು ಸೈಡ್ ಡ್ರೈ ಆಗುತ್ತೆ, ಒಂದು ಸೈಡ್ ಫ್ರೈ ಆಗುತ್ತೆ. ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಥರ, ತುಂಬ ಗೋಲ್ಡನ್ ಅಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅದು ಫ್ರೈ ಆಗುವಾಗ ಆಟೋಮೆಟಿಕ್ ಅದರ ಅರೋಮಾ ಬರ್ಲಿಕ್ಕೆ ಸ್ಟಾರ್ಟ್. ಇದು ಕೂಡ ಸ್ವಲ್ಪ ಕ್ರಿಸ್ಪಿ ಬರಬೇಕಾದ್ರೆ ಕ್ರಿಸ್ಪಿ ಬರುತ್ತೆ. ಹೌದು, ಇದು ಯೂಶುವಲಿ ಅಕ್ಕಿ ಹುಡಿ ಹಾಕ್ಲಿಲ್ಲ ಅಂದ್ರೂ ಕ್ರಿಸ್ಪಿ ಬರುತ್ತೆ, ಯಾಕಂದ್ರೆ ಇದರಲ್ಲಿ ನಾವು ಕ್ರಿಸ್ಪಿ ಅಂತ ಸ್ಪೆಷಲೈಸ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಬ್ರೆಡ್ ಸಾಫ್ಟ್ ಇದ್ದ ಕಾರಣ ಬ್ರೆಡ್ ಕ್ರಿಸ್ಪಿನೆಸ್ ಕೊಡುತ್ತೆ. ಹೌದು ಹೌದು. ಇದಾಗಿದೆಯಾ? ಹೌದು, ಅದು ಫ್ರೈ ಆಗಿ ಬಂತು. ಸ್ವಲ್ಪ ಹೊತ್ತು ಎಣ್ಣೆ ಹೊರಗೆ ಬರುವ ತನಕ ಜಸ್ಟ್ ಅದನ್ನು ಮೇಲೆ ಕೆಳಗೆ ಮಾಡ್ತಾ ಇರಿ. ಯಾಕಂದ್ರೆ ಬ್ರೆಡ್ ಅಲ್ಲ, ಎಣ್ಣೆ ಒಳಗೆ ಉಳಿಯುತ್ತೆ. ಕರೆಕ್ಟ್. ನೋಡಿ, ಬ್ರೆಡ್ ಕಟ್ ಆಗ್ತಿದೆ ನೋಡಿ, ತುಂಬ ಡೆಲಿಕೆಸಿ, ಎಕ್ಸ್ಟ್ರೀಮ್ ಡೆಲಿಕೆಸಿ ಅಂತ ಹೇಳ್ಬೋದು ನಾವು. ಬ್ರೆಡ್ ಇದೇ ಪ್ರಾಬ್ಲಮ್ ಅಲ್ವಾ? ಹೌದು. ಸೊ ನೀವು ಅದು ಟ್ರೈ ಮಾಡಿದಾಗಲೂ ಇದೇ ಥರ. ಸೊ ನನಗೆ ಆ ಅರೋಮಾ ಬರ್ತಿದೆ. ಹೌದು ಹೌದು. ಲಾಸ್ಟ್ ಟೈಮ್ ನೀವು ನನಗೆ ಹೇಳಿದ್ರಿ ನೀವು ಅದರ ಥಿಯಾಲಜಿ ಪ್ರೀಸ್ಟಿಂಗ್ ಇದು ಕಲಿತಾ ಇದ್ದೀರಿ ಅಂತ ಹೇಳಿ. ಸೊ ಏನದರ ಪ್ರಾಸೆಸ್, ಎಷ್ಟು ವರ್ಷ ಕಲೀಲಿಕ್ಕೆ ಇರುತ್ತೆ ಒಂದು ಪ್ರೀಸ್ಟ್ ಆಗಬೇಕಾದ್ರೆ? ಹೌದು, ನೋಡಿ, 10th ಮುಗಿಸಿ ಕೆಲವರಿಗೆ ಆಸಕ್ತಿ ಇರುತ್ತೆ ನಾನು ಪ್ರೀಸ್ಟ್ ಆಗ್ಬೇಕಂತ ಹೇಳಿ, ಅವಾಗ 13 ವರ್ಷ ಕಲಿಬೇಕು. 13 ವರ್ಷ ಕಲಿಬೇಕು, ಇನ್ಕ್ಲೂಡಿಂಗ್ PUC ಅಂಡ್ ಡಿಗ್ರಿ. ಓಕೆ ಓಕೆ. ಕೆಲವರು PUC ಆಗಿ ಹೋಗ್ತೀನಿ ಅಂತ ಹೇಳ್ತಾರೆ, PUC ಆದ ನಂತರ 11 ಇಯರ್ಸ್. ಹೌದು. ಸೊ ಈ PUC ಡಿಗ್ರಿ ಜೊತೆ ಈ ಥಿಯಾಲಜಿ ಕೂಡ ಕಲಿಲಿಕ್ಕೆ? ಥಿಯಾಲಜಿ ಕಲಿಲಿಕ್ಕೆ ಇರೋದಿಲ್ಲ. ಇಲ್ಲ, ಥಿಯಾಲಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಡಿಗ್ರಿ ಮುಗಿದ ನಂತರ ಥಿಯಾಲಜಿ ಸ್ಟಾರ್ಟ್ ಆಗುತ್ತೆ. ಅದು 7 ಇಯರ್ಸ್ ಪ್ರೋಸೆಸ್. ಯಾವಾಗ ಇದು 13 ವರ್ಷಕ್ಕೆ ಪ್ಲಸ್? ಡಿಗ್ರಿ ಅಲ್ಲ, ಡಿಗ್ರಿ ಆದ ನಂತರ 7 ಇಯರ್ಸ್, ಇನ್ಕ್ಲೂಡಿಂಗ್ PUC ಇಟ್ ಇಸ್ 13 ಇಯರ್ಸ್. ಹೌದು. ಈಗ ನೀವು ಪ್ರೀಸ್ಟ್ ಆಗಬೇಕಾದ್ರೆ ಇನ್ನು ಎಷ್ಟು ವರ್ಷಗಳಿದೆ? ನಾನು ಈಗ ನಂದು PUC ಆಗ್ತಿದೆಯಲ್ಲ, ಇನ್ನು 11 ಇಯರ್ಸ್ ನಾನು ಕಲಿಬೇಕು. 11 ಇಯರ್ಸ್ ಕಲಿಬೇಕು. ಹೌದು. ಸೊ ಫೈನಲಿ ಆಯ್ತಲ್ವಾ? ಗ್ಯಾಸ್ ಆಫ್ ಮಾಡುವ? ಯಾ, ಗ್ಯಾಸ್ ಆಫ್ ಮಾಡಿ. ಸೊ ಇದು ಈಗ ರೆಡಿ ಅಲ್ವಾ? ಹೌದು. ಎಸ್, ಡನ್. ಸೊ ಸರ್ವ್ ಮಾಡ್ಕೊಳ್ಳುವ ಇನ್ನು. ಹೌದು. ಓಕೆ.
ಸೊ ಸ್ಟ್ರೀಟ್ ಫುಡ್ ಲುಕ್ ಬಂದಿದೆ ಹಾಗಾದ್ರೆ ಹೌದು ಅಲ್ವಾ? ಇದನ್ನು ಸ್ವಲ್ಪ ಸ್ಲ್ಯಾಂಟ್ ಆಗಿ ನಾವು ಇದು ಓಕೆ ಹಿಡಿಲಿಕ್ಕೆ ಆಗೋದಿಲ್ಲ, ತುಂಬ ಬಿಸಿ ಇದೆ. ಓಕೆ ಓಕೆ ಯಾ ಓಕೆ ಯಾ ಇದೊಂದು ಚಿಕ್ಕ ಪೀಸ್ ಅದನ್ನು ಇಲ್ಲಿಡುವ. ಓಕೆ ಸೊ ನಾವೀಗ ಇದರ ಮೇಲೆ ಸ್ವಲ್ಪ ಟಾಪಿಂಗ್ ಡಿಸೈನ್ ಆಗಿ ಸಾಸನ್ನು ಹಾಕುವ. ಓಕೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಎನಿವೇಸ್ ನೈಸ್. ಈ ವಾಲ್ಕೆನೋಯಿಂದ ಲಾವಾ ಹೊರಗೆ ಬಂದಾಗ ಆಯಿತು. ಹೌದು ಹೌದು ಹೌದು. ಸೊ ಎನಿವೇಸ್ ಯಾ ಸೊ ಯೋಸ್. ನೈಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ವಂಡರ್ಫುಲ್ ಆಗಿ ಎಷ್ಟೋ ದಿವಸಗಳ ಕನಸು ಒಂದು ಸ್ಟ್ರೀಟ್ ಫುಡ್ ತಿನ್ನಬೇಕು. ಸೊ ನಿಮ್ಮಲ್ಲೂ ಕೂಡ ಇರ್ಬೋದು, ಸ್ಟ್ರೀಟ್ ಫುಡ್ ಮಾಡಿಕೊಂಡು ಮನೆಯಲ್ಲೇ ಎಂಜಾಯ್ ಮಾಡ್ಬೋದು. ನಿಮ್ಮ ಅಕ್ಕ ತಮ್ಮ ಅಥವಾ ಅಕ್ಕಪಕ್ಕದವರು, ಸ್ನೇಹಿತರು, ಮನೆ ಹತ್ರದವರು ಎಲ್ಲರನ್ನು ಕರೆದು ಒಂದು ಸ್ಟ್ರೀಟ್ ಫುಡ್ ಗಮ್ಮತ್ತಾಗಿ ಮಾಡಿ. ಈ ಬ್ರೆಡ್ ಬೋಂಡಾ ಯಾವ ಥರ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಬ್ರೆಡ್ ಬೋಂಡಾ ತಯಾರಿಸೋ ವಿಧಾನ: ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಚೆನ್ನಾಗಿ ಕಿವುಚಿ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಚಾಟ್ ಮಸಾಲಾ ಪುಡಿ, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ ಎಲ್ಲವನ್ನು ಚೆನ್ನಾಗಿ ಕಲಸಿ ಬೆರೆಸಿ. ನಂತರ ಬ್ರೆಡ್ನ ಕೋನೆಗಳನ್ನು ತೆಗೆದು ಟೊಮ್ಯಾಟೊ ಕೆಚಪ್ಪನ್ನು ಸವರಿ ತಯಾರಿಸಿದ ಹೂರಣವನ್ನು ತುಂಬಿ, ಇನ್ನೊಂದು ಬ್ರೆಡ್ ತುಂಡಿನ ಮೇಲೆ ಟೊಮ್ಯಾಟೊ ಕೆಚಪ್ಪನ್ನು ಸವರಿ ಅದರ ಮೇಲಿರಿಸಿ ತ್ರಿಕೋಣಾಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಇನ್ನೊಂದೆಡೆ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ಬ್ರೆಡ್ ಅನ್ನು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಬ್ರೆಡ್ ಬೋಂಡಾ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿಕರ. ಎಸ್, ಸೊ ಇದಂತೂ ನನ್ನನ್ನು ತುಂಬ ವೆಯ್ಟ್ ಮಾಡಿಸ್ತಾ ಇದೆ. ಬಟ್ ಎನಿ ಹೌ, ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕಿದೆ ಅಲ್ವಾ? ಸೊ ನೆಕ್ಸ್ಟ್ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನು ರೆಸಿಪಿ ಅಂತಲೂ ನಾನು ಹೇಳಿಲ್ಲ, ನಾನು ಕೇಳಿಲ್ಲ. ಆಮೇಲೆ ನೋಡುವ ಏನು ರೆಸಿಪಿ ಹೇಳ್ತಾರ ಅಂತ ಹೇಳಿ. ಒಂದು ಸಣ್ಣ ಪುಟ್ಟ ಬ್ರೇಕ್ನ ನಂತರ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಹಾಗೆಯೇ ಯಾವುದೇ ಒಂದು ಪದಾರ್ಥಕ್ಕೆ ಒಳ್ಳೆಯದಾಗಿರುವಂತಹ ಒಂದು ಅರೋಮಾ ಜೊತೆಗೆ ರುಚಿ ಕೊಡುವಂತಹ ಮಸಾಲೆ ಇರಬೇಕು. ಸೊ ಅದಕ್ಕೆ ಇನ್ನೊಂದು ಹೆಸರೇ, ದಟ್ ಈಸ್ ಅರುಣ ಮಸಾಲೆ ಸಿನ್ಸ್, ದಟ್ ಈಸ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಸಿನ್ಸ್ 1980. ಹಾಗೆಯೇ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿದೆ. ನೆಕ್ಸ್ಟ್ ಯಾವುದು ಬನ್ನಿ ಕೇಳುವ. ಓಕೆ ಗ್ಲೆನ್, ನೆಕ್ಸ್ಟ್ ಏನು ರೆಸಿಪಿ? ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ ರೆಸಿಪಿ ಆಕ್ಚುಲಿ. ಇಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್? ಅಲ್ಲ, ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದೆ, ಇದು ಸೆಕೆಂಡ್ ಟೈಮ್. ಸೊ ಇದು ಒನ್ ಟೈಪ್ ಬೇರೆನೇ ಟೈಪ್, ಅಂದ್ರೆ ವಾಟರ್ ಮೆಲನ್ ಜ್ಯೂಸ್ಗೆ ಲೆಮನ್ ಜ್ಯೂಸ್ ಮಿಕ್ಸ್. ಹಾಗೆ ನಾನು ಎರಡು ಕಾಂಬಿನೇಷನ್ ಮಾಡಿದ ನಂತರ ಇದರಲ್ಲೂ ಲೈಮಲ್ಲೂ ವಿಟಮಿನ್ ಸಿ ಇದೆ, ವಾಟರ್ ಮೆಲನ್ ಅಲ್ಲೂ 21% ವಿಟಮಿನ್ ಸಿ ಇದೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಇಮ್ಯುನಿಟಿ ಬೂಸ್ಟರ್. ಕರೆಕ್ಟ್. ಸೊ ಇದಕ್ಕೊಂದು ಒಳ್ಳೆ ಹೆಸರು ಇಡಬೇಕಾದ್ರೆ ವಿಟಮಿನ್ ಸಿ ಡ್ರಿಂಕ್ ಅಂತಲೂ ಇಡಬಹುದು ಅಲ್ವಾ? ಸ್ಟಾರ್ಟ್ ಮಾಡುವಲ್ಲ? ಸೊ ಸ್ಟಾರ್ಟ್ ಮಾಡುವ. ಮಿಕ್ಸಿ ಜಾರ್ ತಗೊಳ್ಳುವ ಮೊದಲಿಗಾಗಿ. ಸರಿ. ಸೊ ಮಿಕ್ಸರ್ ಜಾರಿಗೆ 1 ಕಪ್ ನೀರು ಹಾಕುವ, 1.5 ಸ್ಪೂನ್ ನೀರು. ಈಗ ಇದು ಎಷ್ಟು ನೀರು ಬೇಕಾಗುತ್ತೆ? ಯಾಕಂದ್ರೆ ವಾಟರ್ ಮೆಲನ್ ಅಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಇರುತ್ತೆ ಸ್ವಲ್ಪ, ಯಾಕಂದ್ರೆ ನಾವು ಇಬ್ಬರಿಗೆ ಮಾಡುದಲ್ಲ, ಸೊ ಸ್ವಲ್ಪ ನೀರು ಬೇಕಾಗುತ್ತೆ. ಓಕೆ. ಮತ್ತೆ ಈ ವಾಟರ್ ಮೆಲನ್ ನಾನು ಆಲ್ರೆಡಿ ಸ್ಕಿನ್ ಪೀಲ್ ಮಾಡಿದ್ದೀನಿ, ಇದನ್ನು ಕಟ್ ಮಾಡಿ, ಇನ್ಕ್ಲೂಡಿಂಗ್ ಸೀಡ್ಸ್ ಅನ್ನು ನಾವು ಒಳಗೆ ಮೆಲನ್ ಒಳಗಡೆ. ಇತ್ತು ಸೀಡ್ ಹೊಟ್ಟೆೊಳಗೆ ಹೋದ್ರೆ ಗಿಡ ಬರುತ್ತೆ. ಹೌದು, ನಾನು ಕೇಳಿದ್ದೀನಿ. ನಾನು ಮೊದಲು ತಿನ್ಲಿಕ್ಕೆ ಎದುರೇ ಆಗ್ತಿದ್ದೆ, ಯಾಕಂದ್ರೆ ನಾನು ತಿಂದ ತಕ್ಷಣ ಇನ್ ಕೇಸ್ ಸೀಡ್ ಒಳಗೋದ್ರೆ ಮೊದಲು ಓಡ್ತಿದ್ದದ್ದು, ಅಮ್ಮ ನಾನು ಸೀಡ್ ತಿಂದೆ, ಇನ್ನು ಒಳಗಡೆಯಿಂದ ಮರ ಬರ್ಬೋದಲ್ಲ ಅಂತ ಹೇಳಿ. ಮತ್ತೆ ಏಜ್ ಬೆಳೆದ ನಂತರ ಅಕಾರ್ಡಿಂಗ್ ಟು ಸ್ಟಡೀಸ್ ನಾವು ಅದು ಗೊತ್ತಾಯ್ತು, ಯಾಕಂದ್ರೆ ಒಮ್ಮೆ ಹೊಟ್ಟೆೊಳಗೆ ಹೋದ್ರೆ ಎಂತ ಮೇಲೆ ಬರಂಗಿಲ್ಲ ಅಂತ ಹೇಳಿ. ಹೌದು. ಸೊ ಮಿಕ್ಸರ್ ಜಾರನ್ನು ಇಟ್ಟಿದ್ದೀನಿ, ಇದರಲ್ಲಿ ಒಳಗಡೆ ವಾಟರ್ ಮೆಲನ್ ಇದೆಯಾ, ಸೊ ಲೆಮನ್ ಹಾಕ್ತಿದೀವಲ್ಲ, ಸೊ ಶುಗರ್ ಇಸ್ ಅ ಮಸ್ಟ್. ಸೊ ಇದನ್ನು ನಾವು ಹೀಗಿಲ್ಲ ಹಾಕ್ಬೋದು, ಅಂದಾಜಿಗೆ ಅಂತೇಳಿ ಹಾಕ್ಬೋದು. ಸೊ ನೆಕ್ಸ್ಟ್ ವಿಟಮಿನ್ ಸಿ ಕಂಟೆಂಟ್ ಲೆಮನ್ ಇದಕ್ಕೆ ಸ್ಕ್ವೀಸ್ ಮಾಡೋದು. ಹೌದು, ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇನ್ಕ್ಲೂಡಿಂಗ್
ನಾನು ಫಾದಮುಲುಸಲ್ಲಿ ನೋಡಿದ್ದೆ. ನಾವಾದ್ರೆ ಹಿಂಗೆ ಸ್ಕ್ವೀಸ್ ಮಾಡಿ ಹಾಕ್ತೀವಲ್ಲ, ಅಲ್ಲಿ ಹಂಗೆ ಮಾಡೋದಿಲ್ಲ. ಹಾಫ್ ಕಟ್ ಮಾಡಿದ್ರು ಇನ್ಸೈಡ್ ದಿ ಬ್ಲೆಂಡರ್ ಜಾರ್ ವಿತ್ ದ ಸ್ಕಿನ್. ಅವರ ಲೆಮನ್ ಜ್ಯೂಸ್ ಟೇಸ್ಟೇ ಬೇರೆ. ಯಾ ಆಕ್ಚುಲಿ ಅದ್ರ ಸ್ಕಿನ್ ಕೂಡ ಒಳ್ಳೆಯದು, ಪಿಕ್ಕಲ್ ಎಲ್ಲ ಯಾ ಹೌದು. ಸೊ ನಾನು ಹಂಗೆ ಮಾಡೋದು. ಮೊದಲು ನಾನು ರಸ ತೆಗಿತೀನಿ, ಮತ್ತೆ ಕಟ್ ಮಾಡಿ ಸ್ಕಿನ್ನನ್ನು ಅದರೊಟ್ಟಿಗೆ ಹಾಕುವ. ಹೌದು, ಯಾಕಂದ್ರೆ ನಾವು ಸ್ಕ್ವೀಸ್ ಮಾಡುವಾಗ ಅದರೊಳಗಿದ್ದ ರಸ ಬರೀ ರಸ ಬೀಳುತ್ತೆ, ಯಾಕಂದ್ರೆ ಇನ್ನೂ ರಸ ಉಳಿಯುತ್ತೆ ಅದರೊಳಗೆ, ಅದು ಬೀಳುವುದಿಲ್ಲ. ಸೊ ಹೇಳಿದಾಗೆ ಸ್ಕಿನ್ನನ್ನು ಹಾಫ್ ಮಾಡಿ ನೋಡಿ ಎಷ್ಟು ರಸ ಇದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಇದರ ನಂತರ ಬ್ಲೆಂಡ್ ಮಾಡುವಲ್ಲ. ಸೊ ಇಲ್ಲಿ ಬೌಲ್ ಇದೆ. ರೆಡಿ ಆಯ್ತು ಹಾಗಾದ್ರೆ ಅಲ್ವಾ? ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನಾವೀಗ ಇದನ್ನು ಸ್ಟ್ರೈನ್ ಮಾಡಬೇಕು. ಸೊ ಯಾಕಂದ್ರೆ ಅದರಲ್ಲಿ ಉಳಿದಂತಹದ್ದೆಲ್ಲ ಅದರಲ್ಲೇ ಉಳಿಬೇಕು, ಓನ್ಲಿ ದ ಜ್ಯೂಸ್. ಯಾ ಓಕೆ. ಸೊ ಇದಕ್ಕೆ ಮಿಂಟ್ ಏನಾದ್ರೂ ಹಾಗೆ ಹಾಕಬಹುದಾ? ಹಾಕಬಹುದು. ಹೌದು. ಸ್ಪೂನ್ ಬೇಕಾ? ಬೇಡ, ಇದು ನಾವು ಪುನಃ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಪುನಃ ಗ್ರೈಂಡ್ ಮಾಡ್ಲಿಕ್ಕೆ ಇದೆಯಾ? ಓಕೆ ಓಕೆ ಓಕೆ. ಅಲ್ಲ, ಲೈಮ್ ಜ್ಯೂಸ್ ಕುಡಿದಿರ್ತೇವೆ, ವಾಟರ್ಮೆಲನ್ ಜ್ಯೂಸ್ ಕುಡಿದಿರ್ತೇವೆ, ಬಟ್ ಬ್ಲೆಂಡಿಂಗ್ ಟೇಸ್ಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಮಾಡ್ಕೊಡೋದು ಇವತ್ತು, ನೀವು ಟ್ರೈ ಮಾಡಿ. ನೈಸ್ ನೈಸ್. ಅದೇ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಆಡ್ ಮಾಡ್ಬೇಕು ಮಾತ್ರ. ಓಕೆ. ಒಂದು ಈ ಸ್ಟ್ರೈನ್ ಮಾಡಿದ ನಂತರ ಆ ಜ್ಯೂಸ್ ಅಲ್ಲಿ ಬರೀ ನೀರಿನ ಅಂಶ ಮಾತ್ರ ಇರುತ್ತೆ. ಸೊ ವಿಲ್ ಆಡ್ ಒಂದು ಹಾಫ್ ಸ್ಪೂನ್ ಅಷ್ಟು ನೀರು ಹಾಕುವ. ಓಕೆ. ಸೊ ಆಗ ಅದರಲ್ಲಿ ಇದ್ದಂತ ಎಲ್ಲ ಸಾರ, ನೀರು ಎಲ್ಲವೂ ಬರುತ್ತೆ. ಇದನ್ನು ಪುನಃ ಕೊಡಿ. ಒಂದು 2 ರೌಂಡು ಬ್ಲೆಂಡ್ ಮಾಡಿದ್ರೆ ಎಸ್. ಸೊ ಚೆನ್ನಾಗಿ ಬಂದಿದೆ ರಸ ಪುನಃ. ಸೊ ಈ ಟೈಮ್ ಲೈಮ್ ಇದು ಸ್ಕಿನ್ ಅಲ್ಲಿ ಯಾವುದು ರಸ ಉಳಿಯುತ್ತಲ್ಲ ಅದು ಹೊರಗೆ ಬರುತ್ತೆ. ಓಕೆ ಓಕೆ. ಯಾ ಇದು ನೋಡಿ ನಮ್ಮ ಜ್ಯೂಸ್ ರೆಡಿ ಆಗಿದೆ. ಓನ್ಲಿ ಲಿಕ್ವಿಡ್ ಮಾತ್ರ ಉಳಿಯುತ್ತೆ. ಹೌದು, ಜ್ಯೂಸ್ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳುವಲ್ವಾ? ಹೌದು. ಸೊ ಸರ್ವ್ ಮಾಡುವ. ಫೈನ್. ಯಾ. ಸೊ ಇನ್ ಕೇಸ್ ಇನ್ನೂ ಕೂಡ ಇದರ ನಡುವೆ ಸ್ವಲ್ಪ ಈ ವಾಟರ್ಮೆಲನ್ ಸಣ್ಣ ಪೀಸಸ್ ಮಾಡಿ ಕೂಡ ಹಾಕಬಹುದು. ಇಟ್ ವಿಲ್ ಗಿವ್ ಅಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಅಲ್ವಾ? ಸೊ ನಾನು ಒಂದು ಬೋಂದೆಲ್ ನಮ್ಮ ಚರ್ಚ್ ಅಲ್ಲಿ ಫಿಯೆಸ್ತಾ ಇತ್ತು ಒಮ್ಮೆ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ನೀವು ಹೇಳಿದನೇ ಐಡಿಯಾ ಯೂಸ್ ಮಾಡಿದ್ರು. ಅಲ್ಲಿ ಇದಲ್ಲ, ಮಿಂಟ್ ಲೈಮಿಗೆ ಕ್ರಸ್ಡ್ ಆಪಲ್ಸ್ ಹಾಕಿದ್ರು. ಓಕೆ. ಮತ್ತೆ ಆಪಲ್ ಜ್ಯೂಸಿಗೆ ಕ್ರಸ್ಡ್ ಆರೆಂಜಸ್. ಓ ನೈಸ್. ಹಾಗೆ ಆಪೋಸಿಟ್ ಫ್ರೂಟ್ಸ್. ಹೌದು. ಇದಕ್ಕೆ ಈವನ್ ಇದು ಬರುತ್ತೆ ಅಲ್ವಾ, ಏನ್ ಹೇಳ್ತಾರೆ ಅದಕ್ಕೆ, ಕಸ್ಕಸ್ ಅಂತ ಹೇಳ್ತಾರೆ, ಅದು ತುಂಬಾ ಒಳ್ಳೇದಾಗ. ಬೇಸಿಲ್ ಸೀಡ್ಸ್ ಅಂತ ಹೇಳ್ತೀವಿ ನಾವು ಯೂಶುವಲಿ, ಅದು ಹಾಕಬಹುದು. ಸೊ ಆಯ್ತಲ್ವಾ, ರೆಡಿ? ಹೌದು. ಓಕೆ. ಯಾ, ದ ರಿಫ್ರೆಶಿಂಗ್ ಡ್ರಿಂಕ್ ರೆಡಿ. ಸೊ 1 ಗ್ಲಾಸ್ ನಿಮ್ಗೆ, 1 ಗ್ಲಾಸ್ ನನ್ಗೆ ಇರ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಆಡಿಯನ್ಸ್ಗೆ ಹೇಳೋ. ಎಸ್ ವೀಕ್ಷಕರೇ, ಕಲ್ಲಂಗಡಿ ಜ್ಯೂಸ್ ಸಪ್ರೇಟ್ ಆಗಿ ಕುಡ್ದಿರ್ತೀರಾ ಅಥವಾ ಲೆಮನ್ ಜ್ಯೂಸ್ ಸಪ್ರೇಟ್ ಆಗಿ ಕುಡ್ದಿರ್ತೀರಾ, ಬಟ್ ಎರಡನ್ನು ಬ್ಲೆಂಡ್ ಮಾಡಿದಾಗ ಎರಡು ಕೂಡ ವಿಟಮಿನ್ ಸಿ ಇರುವಂತಹ ಒಂದು ಕಂಟೆಂಟ್ ಇರುವಂತಹ ಒಂದು ಜ್ಯೂಸ್. ಅದು ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡ್ಕೊಂಡು ಬನ್ನಿ ಯಾವ ರೀತಿ ಅಂತ ಹೇಳಿ. ವಾಟರ್ಮೆಲನ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತಣ್ಣನೆ ನೀರು ಹಾಕಿ ಕಲ್ಲಂಗಡಿ ಚೂರುಗಳು, ನಿಂಬೆ ರಸ, ಸಕ್ಕರೆ, ನಿಂಬೆ ಹಣ್ಣಿನ ಸಿಪ್ಪೆ ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ಬಳಿಕ ಸೋಸಿಕೊಳ್ಳಿ. ಈಗ ತಂಪಾದ ವಾಟರ್ಮೆಲನ್ ಜ್ಯೂಸ್ ತಯಾರು. ಎಸ್. ಸೊ ಗ್ಲೆನ್, ಫೈನಲಿ ನಮ್ದೊಂದು ಕೈಂಡ್ ಆಫ್ ಸ್ಟ್ರೀಟ್ ಫುಡ್, ದಟ್ ಈಸ್ ಬ್ರೆಡ್ ಪಕೋಡಾ ಆರ್ ಬೋಂಡಾ ರೆಡಿ ಆಯ್ತು. and vitamin C juice with the watermelon and lemon. ಹೌದು. ಸೊ ಟೇಸ್ಟ್ ನೋಡುವ ಫಸ್ಟ್, ಇದ್ರದೇ ನೋಡುವ ಅಲ್ವಾ. ಇದು ಸ್ಟ್ರೀಟ್ ಮತ್ತೆ ಹೆಲ್ದಿ ಫುಡ್ ಇದು ಕಾಂಬೋ. ಇದನ್ನು ತಿನ್ಬೇಡಿ ಅಂತ ಹೇಳ್ತಾರೆ, ಇದನ್ನು ಕುಡೀರಿ ಅಂತ ಹೇಳ್ತಾರೆ, ಬಟ್ ಇಟ್ಸ್ ಓಕೆ, ಇದೆರಡು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಲ್ವಾ. ತಕೊಳ್ಳಿ. ಓಕೆ. ಫಸ್ಟ್ ಆಫ್ ಆಲ್ ಇದರ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ. ವೈ? ಬಿಕಾಸ್ ನೀವಾಗಲೇ ತೋರಿಸಿದಾಗೆ ಪೊಟ್ಯಾಟೊ ಯೆಲ್ಲೋ ವಿತ್ ಬ್ರೆಡ್ ವೈಟ್, ಅಗೇನ್ ಕೋಟಿಂಗ್ ಬ್ರೌನ್, ನೈಸ್. ಯಾವುದೋ ಒಂದು ಸ್ಟ್ರೀಟ್ಗೆ ಹೋಗಿ ತಿನ್ನಂತ ಒಂದು ಅನುಭವ ಬರ್ತಾ ಇದೆ. ನಿಜವಾಗ್ಲೂ ನೀವು ಹೇಳಿದಾಗೆ
ಪ್ಲಸ್ ಇದರಲ್ಲಿ ಇರುವುದೇ ಸಾಸ್ ಹೌದು ಅಲ್ವಾ. ಆ ಸಾಸ್ ಜೊತೆ ಪೊಟ್ಯಾಟೊ ಮತ್ತೆ ಆ ಬ್ರೆಡ್ ಅಗೇನ್ ದ ಔಟರ್ ಲೇಯರ್ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರೋ ಟೇಸ್ಟ್ ಹೌದು, ಕೊಡ್ತಾರೆ yeah. ಅಲ್ವಾ. ನೈಸ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸೊ ನನಗನ್ನಿಸುತ್ತೆ ಹೆಲ್ದಿ ಸ್ಟ್ರೀಟ್ ಫುಡ್, ಯಾಕಂದರೆ ಮನೆಯಲ್ಲೇ ಮಾಡಿದ್ದೇವೆ ನಾವು. ಸೊ ಚೆನ್ನಾಗಿದೆ, ಸಿಂಪಲ್ ಆಗಿ ಆ ಬ್ರೆಡ್ನ ಬ್ಲೆಂಡಿಂಗ್ ವಿತ್ ಪೊಟ್ಯಾಟೊ ಆ್ಯಂಡ್ ದ ಸಾಸ್ ಗುಡ್. ಸೊ ತಗೊಳ್ಳಿ. ಸೊ ಲೆಟ್ಸ್ ಫಸ್ಟ್ ಟೈಮ್ ನಾನು ಕೂಡ ಲೈಮ್ ವಿತ್ ವಾಟರ್ಮೆಲನ್ ಮಿಕ್ಸ್ಚರ್ ಜ್ಯೂಸ್, ಸೂಪರ್. ವಾವ್. ಸೊ ಎರಡೆರಡು ಟೇಸ್ಟ್. ಹೌದು. ಸೊ ಈ ಕಡೆಯಿಂದ ಒಂದ್ ಕಡೆ ವಾಟರ್ ಮೆಲನ್ ಜ್ಯೂಸ್ ಆದ್ರೆ ಇನ್ನೊಂದ್ ಕಡೆ ಲೆಮನ್ ಟೇಸ್ಟ್. ಅಂಡ್ ಪ್ಲಸ್ ಪಾಯಿಂಟ್, ಇದು ವಾಟರ್ ಮೆಲನ್ ನಾವು ಕುಡಿದಾಗ ಅದೊಂದ್ ತರ ಶಾಕ್ ತರ ಆಗಲ್ಲ, ಬಟ್ ಇದು ಕುಡಿದಾಗ ಯಾಕಂದ್ರೆ ಲೈಮ್ ಇರೋದ್ರಿಂದ ಒನ್ ಕೈಂಡ್ ಆಫ್ ಒಂದು ಸ್ಪಾರ್ಕ್ ಆಗುತ್ತೆ ಅಲ್ವಾ. ಬಟ್ ನೈಸ್, ವೆರಿ ನೈಸ್, ವೆರಿ ನೈಸ್, ಸೂಪರ್ ಅಂಡ್ ಫ್ಯಾಂಟಾಸ್ಟಿಕ್. ಈ ಎರಡರ ಮಿಕ್ಸಿಂಗ್ ಇದೆಯಲ್ವಾ, ಇದು ಮತ್ತು ಇದು ಸಂಜೆ ಹೊತ್ತಿಗೆ ಸಿಕ್ಕಿದ್ರೆ ಸೂಪರ್, ನೈಸ್. ತುಂಬ ಖುಷಿ ಆಯಿತು ಗ್ಲೆನ್. ಆ್ಯಂಡ್ ವಂಡರ್ಫುಲ್ ಆದಂಥ ಎರಡು ಡಿಶ್ ಆ್ಯಂಡ್ ದ ವೇ ಯು ಪ್ರೆಸೆಂಟ್ ದ ಥಿಂಗ್ಸ್, ದಟ್ ಈಸ್ ಅ ರಿಯಲಿ ಅಪ್ರಿಷಿಯೇಬಲ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ಮತ್ತೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ? ಮತ್ತೆ ಮೊದಲೇ ಹೇಳಿದ ಹಾಗೆ ತುಂಬಾ ಸಂತೋಷ ಆಗುತ್ತೆ. ಬಟ್ ನಿಮ್ಗೆ ಆಲ್ರೆಡಿ ಒಂದು ಅಸೈನ್ಮೆಂಟ್ ನಾನು ಕೊಟ್ಟಿದ್ದೇನೆ. ಹೌದು, ಗೊತ್ತಿದೆ, ನೆನಪಿದೆ ನನಗೆ. ನಮ್ಮ ಅಡುಗೆ ಮನೆ ಬಗ್ಗೆ ಚೆನ್ನಾಗೊಂದು ಲಿರಿಕ್ಸ್ ಬರೀರಿ ಅಂತ. ಓಕೆ, ಬರೀತಿರಲ್ವಾ? ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ಖುಷಿಯಲ್ಲಿ ಸೊ ಮತ್ತಷ್ಟು ಅಡುಗೆಗಳನ್ನು ಮಾಡಿ ಆ್ಯಂಡ್ ಹೆಲ್ದಿ ಆಗಿರಿ. ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಆಯಿಲ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫ್ರೆಂಡ್ಸ್ನವ್ರನ್ನ ಕೇಳಿದೆ ಅಂತ ಹೇಳಿ ಅವರಿಗೂ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಎಪಿಸೋಡಲ್ಲಿ ಎರಡು ರೆಸಿಪೀಸ್ಗಳು ಖುಷಿ ಆಯಿತು. ಒಂದು ಕಡೆ ಸ್ಟ್ರೀಟ್ ಫುಡ್ನ ಒಂದು ಟೇಸ್ಟ್ ಆದರೆ, ಇನ್ನೊಂದು ಹೆಲ್ದಿ ಆಗಿರುವಂತಹ ಡ್ರಿಂಕ್. ಸೊ ಇದೇ ಥರ ನಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಹೊಸತಾದಂಥ ಅಡುಗೆಗಳು ತಯಾರಾಗ್ತಾ ಇರುತ್ತೆ. ಸೊ ಎನಿ ಟೈಮ್ ನಿಮಗೆ ಸೂಪರ್ ಆದಂಥ ಅಡುಗೆ ಮಾಡಬೇಕು, ಅದು ಕೂಡ 4 ಜನರಿಗೆ ಗೊತ್ತಾಗಬೇಕು, ಆ ಅಡುಗೆ ಎಲ್ರಿಗೂ ಇಷ್ಟ ಆಗ್ಬೇಕಂತ ಹೇಳಿದ್ರೆ ನೀವು ಕೂಡ ನಮ್ಮ ಅಡುಗೆ ಮನೆಗೆ ಬರ್ಬೋದು. ಸೊ ಡೂ ಕಾಂಟ್ಯಾಕ್ಟ್ ಟು ನಮ್ಮ ಟಿವಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.